ಉತ್ತಮ ವೇತನ ಬರ್ತಿದ್ದ ಸಾಫ್ಟ್ವೇರ್ ಕೆಲಸ ಬಿಟ್ಟು ಸುಮಾರು 18,000ಕ್ಕೂ ಅಧಿಕ ಕಿಲೋಮೀಟರ್ ಪ್ರಯಾಣವನ್ನ ತನ್ನ ಬೈಕಿನಲ್ಲಿ ಏಕಾಂಗಿಯಾಗಿ ಮುಗಿಸಿ ತುಳುನಾಡಿನ ಧ್ವಜವನ್ನ ವಿಶ್ವದ ಅತಿ ಎತ್ತರದ ಉಮ್ಲಿಂಗ್ಲಾ ಮತ್ತು ಮೌಂಟ್ ಎವರೆಸ್ಟ್ ಬೇಸ್ ಕ್ಯಾಂಪ್ನ ಮೇಲೆ ಹಾರಿಸಿ ಬಂದಿದ್ದಾರೆ ಉಡುಪಿಯ 28 ವರ್ಷದ ಸಿದ್ವಿನ್ ಶೆಟ್ಟಿ. 2023ರ ಮೇ 6ರಂದು ಉಡುಪಿಯಿಂದ ತನ್ನ ಹಿಮಾಲಯನ್ ಬೈಕ್ನಲ್ಲಿ ಪ್ರಯಾಣ ಆರಂಭಿಸಿ ಭಾರತ, ನೇಪಾಳ ಮತ್ತು ಭೂತಾನ್ ದೇಶವನ್ನ ಸುತ್ತಿದ್ದು ಭಾರತದ 21 ರಾಜ್ಯಗಳು 5 ಕೇಂದ್ರಾಡಳಿತ ಪ್ರದೇಶಗಳನ್ನು ಸುತ್ತಿ ಜುಲೈ 19ರಂದು ಉಡುಪಿಗೆ ವಾಪಸ್ಸಾಗಿದ್ದಾರೆ. ಇದರೊಂದಿಗೆ ವಿಶ್ವದ ಅತಿ ಎತ್ತರದ ಪ್ರದೇಶ ಉಮ್ಲಿಂಗ್ಲಾ 19,024 ಫೀಟ್, ಮೌಂಟ್ ಎವರೆಸ್ಟ್ ಬೇಸ್ ಕ್ಯಾಂಪ್ 17,598 ಫೀಟ್ ಎತ್ತರ ಮತ್ತು ವಿಶ್ವದ ಅತಿ ಎತ್ತರದ ಶಿವ ದೇವಾಲಯ ತುಂಗನಾಥ್ ಅನ್ನು ಕೂಡ ಸ್ಪರ್ಶಿಸಿ ಬಂದಿದ್ದಾರೆ. ಹೈಸ್ಕೂಲ್ ಶಿಕ್ಷಣವನ್ನ ಉಡುಪಿಯ ಸೈಂಟ್ ಮೇರಿಸ್ ಶಾಲೆಯಲ್ಲಿ ಪೂರೈಸಿ ಪಿಯು ಶಿಕ್ಷಣವನ್ನ ಬ್ರಹ್ಮಾವರದ ಜಿಎಂ ವಿದ್ಯಾನಿಕೇತನದಲ್ಲಿ ಮಾಡಿದ್ದು, ಬಳಿಕ ಕಂಪ್ಯೂಟರ್ ಸೈನ್ಸ್ನಲ್ಲಿ ಇಂಜಿನಿಯರಿಂಗ್ ಪದವಿಯನ್ನ ನಿಟ್ಟೆ ಕಾಲೇಜಿನಿಂದ ಪಡೆದಿದ್ದು, ಚಿಕ್ಕಂದಿನಿಂದಲೇ ಚಾರಣದ ಬಗ್ಗೆ ವಿಶೇಷ ಆಸಕ್ತಿ ಹೊಂದಿದವರಾಗಿದ್ದಾರೆ. ಚಾರಣದೊಂದಿಗೆ ಇಡೀ ದೇಶವನ್ನ ಸುತ್ತಿ ಅಲ್ಲಿನ ಶಿವ ದೇವಾಲಯಗಳನ್ನ ಸಂದರ್ಶಿಸಬೇಕು ಎನ್ನುವುದು ಅವರ ಆಸೆಯಾಗಿತ್ತು. ಅದರೊಂದಿಗೆ ತುಳುನಾಡಿನ ಧ್ವಜವನ್ನ ವಿಶ್ವದ ಎತ್ತರದ ಪ್ರದೇಶದಲ್ಲಿ ಇದುವರೆಗೆ ಉಡುಪಿಯ ಯಾವುದೇ ಚಾರಣಿಗರು ಹಾರಿಸಿಲ್ಲ. ಈ ಸಾಧನೆಯನ್ನ ತಾನು ಮಾಡಬೇಕು ಎನ್ನುವ ಆಸೆಯಿಂದ ಕಠಿಣ ಪರಿಶ್ರಮದೊಂದಿಗೆ ತನ್ನ ಕನಸನ್ನ ನನಸು ಮಾಡಿದ್ದಾರೆ. ಟ್ರೆಕ್ಕಿಂಗಿಗೆ ಒಂದು ಅಂದರೆ ಬೈಕಲ್ಲಿ ಹೋಗುವಾಗ ಒಂದು ಯೂಸ್ಫುಲ್ ಏನಾಯ್ತು ಅಂದರೆ, ನಾನು ಟ್ರೆಕ್ ಮಾಡ್ತಾಯಿದ್ದೆ. ಹಾಗೆ ಪ್ಯಾಕೇಜಿಂಗ್ ನೀವು ನೋಡಿದರೆ ನಂದು ಪ್ಯಾಕಿಂಗ್ ಕೂಡ ಕಮ್ಮಿ ಇದೆ. ನೀವು 30 ಟ್ರೆಕ್ ಮಾಡಿದ್ದೆ. 8 ತಿಂಗಳು 8.5 ತಿಂಗಳಲ್ಲಿ 30 ಟ್ರೆಕ್ ಮಾಡಿದ್ದೆ ನಾನು. ಪ್ರತಿ ವೀಕೆಂಡ್ ನಾನು ಆದಷ್ಟು ಕೆಲವೊಮ್ಮೆ ಮಿಸ್ ಆಗ್ತಿತ್ತು, ಬಟ್ ಮೋಸ್ಟ್ ಆಫ್ ದಿ ಟೈಮ್